ಆರೋಗ್ಯ ಜಾಗೃತಿ ಜಾಥಾ ಒಂದು ಆರಂಭಗೊಳ್ಳಲಿಕ್ಕಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಈ ಜಾಥಾವನ್ನು, ಈ ಹೆಲ್ತ್ ಅವೇರ್ನೆಸ್ ರ್ಯಾಲಿಯನ್ನು ಇಲ್ಲಿ ಉದ್ಘಾಟಿಸಲಿದ್ದೇವೆ. ಸೊ ಇದನ್ನು ಉದ್ಘಾಟಿಸುವವರು ಶ್ರೀ ಟಿ ಕೊಡಂದರಾಮ, ಪೊಲೀಸ್ ಕಮಿಷನರ್, ಮಂಗಳೂರು ಸೌತ್ ಡಿವಿಷನ್. ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದಂತಹ PA ಕಾಲೇಜ್ ಆಫ್ ಫಾರ್ಮಸಿ ರಾಷ್ಟ್ರೀಯ ಫಾರ್ಮಸಿ ಸಪ್ತಾಹ 2019 ಇದರ ಅಂಗವಾಗಿ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಂಡಿದೆ. ಇದೀಗ ತಮ್ಮ ಮುಂದೆ ಜಾಥಾ ಒಂದು ಹೊರಡಲಿದೆ. ಹೆಲ್ತ್ ಅವೇರ್ನೆಸ್ ರ್ಯಾಲಿ, ಆರೋಗ್ಯ ಜಾಗೃತಿ ಉಂಟು ಮಾಡುವಂತಹ ಈ ಒಂದು ಜಾಥಾ ಇದೀಗ ತಮ್ಮ ಮುಂದೆ ಉದ್ಘಾಟನೆಗೊಳ್ಳಲಿದೆ. ಅದೇ ರೀತಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕ್ರೀಡಾ ಸ್ಪರ್ಧೆ ಕೂಡ ಈ ಒಂದು ಸಪ್ತಾಹದ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಪ್ರೀತಿಯ ಬಂಧುಗಳೇ, ಆರೋಗ್ಯದ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತು, ಎಷ್ಟು ಮಹತ್ವ ಇದೆ ಆರೋಗ್ಯಕ್ಕೆ ಅಂತ ಹೇಳಿ. ಆರೋಗ್ಯ ದೇವರು ನಮಗೆ ನೀಡಿದಂತಹ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ಈ ಆರೋಗ್ಯವನ್ನು ನಾವು ಸಂರಕ್ಷಿಸಬೇಕು, ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಒಮ್ಮೆ ನಮ್ಮ ಆರೋಗ್ಯ ಹದಗೆಟ್ಟಿದೆ ಎಂದಾದರೆ ಅದನ್ನು ಪುನಃ ಗಳಿಸಲಿಕ್ಕೆ ಬಹಳ ಕಷ್ಟ ಇದೆ. ಆರೋಗ್ಯದ ಮಹತ್ವವನ್ನು ತಿಳಿಯಬೇಕಾದರೆ ನಾವು ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು. ಹಾಸ್ಪಿಟಲ್ನಲ್ಲಿ ರೋಗಿಗಳು, ಆಸ್ಪತ್ರೆಗಳಲ್ಲಿ ರೋಗಿಗಳು ನರಳುತ್ತಿರುವಂತಹ ಆ ಸ್ಥಿತಿಯನ್ನು ನಾವು ಕಂಡಾಗ ನಮಗೆ ನಮ್ಮ ಆರೋಗ್ಯದ ಮಹತ್ವ ಎಷ್ಟಿದೆ ಎಂಬುದು ನಮಗೆ ಮನವರಿಕೆ ಆಗ್ತದೆ. ಆದ ಕಾರಣ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು. ಅದೇ ರೀತಿ ಆರೋಗ್ಯವನ್ನು ಸಂರಕ್ಷಿಸಲಿಕ್ಕಾಗಿ ತಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ಎಲ್ಲ ರೀತಿಯ ಕೆಟ್ಟ ಚಟಗಳಿಂದ ದೂರ ಇರಬೇಕು. ವಿಶೇಷವಾಗಿ ಅಮಲು ಪದಾರ್ಥಗಳನ್ನು ವರ್ಜಿಸಬೇಕು. ಆ ರೀತಿ ನಮ್ಮ ಜೀವನವನ್ನು ಆನಂದದಾಯಕವಾಗಿ ಇರಿಸಿಕೊಳ್ಳಲಿಕ್ಕೆ, ಚುರುಕಾಗಿರಿಸಿಕೊಳ್ಳಲಿಕ್ಕೆ, ಜೀವನವನ್ನು ಒಂದು ಹುಮ್ಮಸ್ಸಿನಿಂದ ಸಾಗಿಸಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಾಧ್ಯವಾಗಬೇಕು. ಪ್ರೀತಿಯ ಬಂಧುಗಳೇ, ಇದೀಗ ನಮ್ಮ ರ್ಯಾಲಿಯನ್ನು ಉದ್ಘಾಟಿಸಲಿಕ್ಕಾಗಿ ನಮ್ಮ ಗಣ್ಯ ಅತಿಥಿಗಳು ಆಗಮಿಸಿದ್ದಾರೆ. ಬಹಳ ನಿಬಿಡ ವ್ಯಕ್ತಿ. ಈ ನಿಬಿಡತೆಯ ಮಧ್ಯೆ ಕೂಡ ಸಮಯವನ್ನ ಅವರು ನಮಗೆ ನೀಡಿದ್ದಾರೆ. ನಾವು ಅದಕ್ಕಾಗಿ ತುಂಬಾ ಅಭಾರಿಯಾಗಿದ್ದೇವೆ. ನಮ್ಮ ಈ ರ್ಯಾಲಿಯನ್ನು ಉದ್ಘಾಟಿಸುವವರು ಶ್ರೀಮಾನ್ ಟಿ ಕೊಡಂದರಾಮ ಅವರು, ಸಹಾಯಕ ಪೊಲೀಸ್ ಕಮಿಷನರ್, ಮಂಗಳೂರು ದಕ್ಷಿಣ ಉಪವಿಭಾಗ. ಅವರು ಈಗಾಗಲೇ ನಮ್ಮನ್ನು ಸೇರಿದ್ದಾರೆ. ನಾನು ಅವರನ್ನು ಬಹಳ ತುಂಬು ಹೃದಯದಿಂದ ಈ ಜಾಥಾಕ್ಕೆ ನಾನು ಸ್ವಾಗತಿಸ್ತಾ, ಇದೀಗ ಸ್ವಾಗತ ಭಾಷಣಕ್ಕಾಗಿ ನಾನು PA ಕಾಲೇಜ್ ಆಫ್ ಫಾರ್ಮಸಿ ಇದರ ಪ್ರಾಂಶುಪಾಲರಾದಂತಹ ನಾನು ಡಾಕ್ಟರ್ ಸಲೀಮುಲ್ಲಾ ಖಾನ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ. ಫಾರ್ಮಸಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಒಂದು ಆರೋಗ್ಯ ಜಾಗೃತ ಜಾಥಾ. ಈ ಜಾಥಾಕ್ಕಾಗಿ ನಾವು ನಮ್ಮ ಸಹಾಯಕ ಕಮಿಷನರ್ ಮಂಗಳೂರು ಸೌತ್ ಅವರಿಗೆ ಆಹ್ವಾನಿಸಿದಾಗ ಅವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಅವರ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಇಲ್ಲಿ ಆಗಮಿಸಿದ್ದಾರೆ, ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನಾನು ಈ ಮೂಲಕ ಸ್ವಾಗತ ಕೋರುತ್ತೇನೆ. ಸರ್, ತುಂಬ ಸ್ವಾಗತ. ಹಾಗೆ ನಮ್ಮ PA ಕಾಲೇಜ್, PA ಎಜುಕೇಷನಲ್ ಟ್ರಸ್ಟಿನ ಮುಖ್ಯ ಕಾರ್ಯವಾಹಿ ಅಂದರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ ಜನಾಬ್ ಅಬ್ದುಲ್ಲಾ ಇಬ್ರಾಹಿಂ ಅವರು ಕೂಡ ಇವತ್ತು ಬ್ಯುಸಿ ಇದ್ದರೂ ಕೂಡ ನಮ್ಮ ಕರೆ ಮೇರಿ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ PA ಕಾಲೇಜಿನ ಸಿಬ್ಬಂದಿ ಹಾಗೂ ಶಿಕ್ಷಕಿಯರು ಹಾಗೂ ನಮ್ಮ PA ಕಾಲೇಜಿನ ಸ್ಟೂಡೆಂಟ್ಸ್ ಮಕ್ಕಳು, ಅವರು ತುಂಬ ಕುತೂಹಲದಿಂದ ಬಂದಿದ್ದಾರೆ ಈ ಜಾಗೃತಿಯನ್ನು ಮೂಡಿಸಲಿಕ್ಕೆ. ಅವರು ಕೂಡ ನಾನು ಸ್ವಾಗತಿಸಿದ್ದೇನೆ. ಈ ಕೆಳ ಮಧ್ಯಮ ವರ್ಗ ಮತ್ತು ಬಡವರೇ ಹೆಚ್ಚಾಗಿ ವಾಸವಾಗಿರ್ತಂತಹ ಈ ಪ್ರದೇಶದಲ್ಲಿ ಒಂದು ಜಾಥಾ ಮೂಲಕ ಅವರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಶ್ಲಾಘನೀಯವಾದ ಕೆಲಸ. ನಾವು ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಈ ದೇಹವನ್ನು ಸದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಬೇಕಾಗ್ತದೆ. ದುಶ್ಚಟಗಳಿಂದ ದೂರ ಇರಬೇಕಾಗ್ತದೆ. ಬೆಳಿಗ್ಗೆ ಹೊತ್ತು ಒಂದು ಅರ್ಧ ಗಂಟೆ 1 ಗಂಟೆ ವ್ಯಾಯಾಮ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ
ಶುಗರ್, BP ಈ ಥರ ಕಾಯಿಲೆಗಳು ಅವು ಬೇಸಿಕ್, ಅವುಗಳನ್ನ ಮೇಂಟೈನ್ ಮಾಡಿಕೊಂಡ್ರೆ ದೊಡ್ಡ ಕಾಯಿಲೆಗಳು ಬರಲಿಕ್ಕೆ ಜಾಗ ಆಗೋದಿಲ್ಲ. ಅವೆರಡು ಬಂದರೆ ಆ ಜೊತೆಯಲ್ಲಿ ಎಲ್ಲವೂ ಬರ್ತವೆ ಕಾಯಿಲೆಗಳು. ಇವುಗಳ ಬಗ್ಗೆ ನೀವು ತಿನ್ನುವಂಥ ಪದಾರ್ಥ ಮತ್ತು ನಿಮ್ಮ ಒಂದು ಚಟುವಟಿಕೆಗಳು ಇವು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತವೆ. ಆದ್ದರಿಂದ ನೀವು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಬೇರೆಯವ್ರು ಯಾರ ಕೈಯಲ್ಲೂ ಇಲ್ಲ. ನೀವು ಎಷ್ಟು ದಿವಸ 100 ವರ್ಷ ಬದುಕಿರಂತಲ್ಲ, 70 ವರ್ಷ ಬದುಕಿರಂತಲ್ಲ, ನೀವು ಬದುಕಿರೋವರೆಗೂ ಆರೋಗ್ಯವಾಗಿರ್ಬೇಕನ್ನೋದೇ ಎಲ್ಲರ ಉದ್ದೇಶ ಆಗಿದೆ. ಆದ್ದರಿಂದ ನೀವೆಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇವತ್ತೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಜಾಥಾ ಹಮ್ಮಿಕೊಂಡಿದ್ದಾರೆ, ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೇನೆ. ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಪಿ ಎಜುಕೇಷನಲ್ ಟ್ರಸ್ಟ್ ಇದರ ಮುಖ್ಯ ನಿರ್ದೇಶಕರಾದಂತಹ ಶ್ರೀಮಾನ್ ಜನಾಬ್ ಅಬ್ದುಲ್ಲಾ ಇಬ್ರಾಹಿಂ ಅವರು. ಅವರು ಅದೇ ರೀತಿ ನಮ್ಮ ಪೊಲೀಸ್ ಕಮಿಷನರ್ ಅವರೀಗ ಫ್ಲಾಗ್ ಆಫ್ ಮಾಡುವ ಮೂಲಕ ನಮ್ಮ ಈ ಜಾಥಾವನ್ನು ಇದೀಗ ಉದ್ಘಾಟನೆಗೊಳಿಸಲಿದ್ದಾರೆ. ನಮ್ಮ AGM ಅವರು ಇದ್ದಾರೆ, ಜನಾಬ್ ಶಫುದ್ದೀನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಅವರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. PA ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ಆರೋಗ್ಯ ಜಾಗೃತಿ ಜಾಥಾ ಈಗ ತಮ್ಮ ಮುಂದೆ ಹಾದು ಹೋಗ್ತಾ ಇದೆ. ರಾಷ್ಟ್ರೀಯ ಫಾರ್ಮಸಿ ಸಪ್ತಾಹ 2019 ಅಂಗವಾಗಿ PA ಕಾಲೇಜ್ ಆಫ್ ಫಾರ್ಮಸಿ ಹಮ್ಮಿಕೊಂಡಿರುವಂತಹ ಈ ಒಂದು ಜಾಥಾ ಇದೀಗ ತಮ್ಮ ಮುಂದೆ ಹಾದು ಹೋಗ್ತಾ ಇದೆ. ಸೊ ಈ ಒಂದು ಜಾಥಾವನ್ನ ಇದೀಗ ಉದ್ಘಾಟಿಸಿದ್ದಾರೆ ಶ್ರೀ ಕೊಡಂದ. ಆರೋಗ್ಯವು ದೇವನ ಮಹಾ ಅನುಗ್ರಹ ಮತ್ತು ವಿಶ್ವಸ್ತ ನಿಧಿಯಾಗಿದೆ. ಆರೋಗ್ಯವನ್ನು ಗೌರವಿಸಿರಿ, ಅದರ ಸಂರಕ್ಷಣೆಯ ಬಗ್ಗೆ ಎಂದು ಅಲಕ್ಷ್ಯರಾಗದಿರಿ. ಒಮ್ಮೆ ಆರೋಗ್ಯ ಕೆಟ್ಟು ಹೋಯಿತೆಂದರೆ ಅದು ಬಹಳ ಕಷ್ಟದಿಂದ ಸರಿಯಾಗುತ್ತದೆ. ಸದಾ ಆನಂದ ತುಂಬಿಲರಾಗಿರಿ, ಚುರುಕಾಗಿರಿ, ಸಂತೋಷ, ಸಜ್ಜನಿಕೆ, ಪುನ್ನಗೆ ಮತ್ತು ಉತ್ಸಾಹಗಳಿಂದ ಜೀವನವನ್ನು ಸಮವಾಯಮಾನ ಆಕರ್ಷಕ ಮತ್ತು ಸ್ವಚ್ಛತೆಯೇ ಉಸಿರಾದರೆ ಜೀವನ ಹಸಿರು. ಸ್ವಚ್ಛತೆಯೇ ಉಸಿರಾದರೆ ಜೀವನ ಹಸಿರು. ಮನೆಗಳಲ್ಲೂ ಸ್ವಚ್ಛತೆ ತರುವುದು ನೆಮ್ಮದಿ. ಇದರಿಂದ ಆಗುವುದು ದೇಶದ ಅಭಿವೃದ್ಧಿ. ಎಲ್ಲರನ್ನೂ ಮೂಡಲಿ ಸ್ವಚ್ಛತೆಯ ಅರಿವು, ಸ್ವಚ್ಛ ಭಾರತ ಆಗಲಿ ನಮ್ಮ ನಿಲುವು. ಎಲ್ಲರನ್ನೂ ಮೂಡಲಿ ಸ್ವಚ್ಛತೆಯ ಅರಿವು, ಸ್ವಚ್ಛ ಭಾರತ ಆಗಲಿ ನಮ್ಮ ನಿಲುವು. Prevention is better than cure. Prevention is better than cure. Safety is always the best medicine. Safety is always the best medicine. Just ask about your health, know your medicines and be friend with your pharmacist. Know your medicine, know your pharmacist. Know your medicine, know your pharmacist. ಪ್ರೀತಿಯ ಬಂಧುಗಳೇ, PA ಕಾಲೇಜ್ ಆಫ್ ಫಾರ್ಮಸಿ ಇದೀಗ ಜನಜಾಗೃತಿ ಉಂಟು ಮಾಡುವಂತಹ ಆರೋಗ್ಯ ಜಾಗೃತಿ ಜಾಥಾವನ್ನು ಇದೀಗ ತೊಕ್ಕೋಟು ಪರಿಸರದಲ್ಲಿ ಹಮ್ಮಿಕೊಂಡು